ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ಮಂಗಳೂರಿನ ಮೀನುಗಾರಿಕೆ ಇಲಾಖೆಯ ವತಿಯಿಂದ ಪಂಜರ ಮೀನು ಕೃಷಿ ಕಾರ್ಯಾಗಾರವು ಮಂಗಳೂರಿನ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣದಲ್ಲಿ ನಡೆಯಿತು. ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆತ್ಮನಿರ್ಭರ್ ಭಾರತ್ ಯೋಜನೆಯ ಮೂಲಕ 10,000 ಜನರಿಗೆ ಸ್ವಂತ ಉದ್ಯೋಗ ಸೃಷ್ಟಿ ಮಾಡುವುದು ನಮ್ಮ ಗುರಿ. ಈ ಹಿನ್ನೆಲೆ ಇಡೀ ರಾಜ್ಯದಲ್ಲಿ ತರಬೇತಿ ಶಿಬಿರಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇದರ ಉಪಯೋಗವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿದ್ರು. 10,000 ವ್ಯಕ್ತಿಗಳಿಗೆ ಸ್ವಂತ ಉದ್ಯೋಗ ಸೃಷ್ಟಿ ಮಾಡುವುದು ನಮ್ಮ ಗುರಿ. ಆ ಕಾರಣಕ್ಕೆ 100 ತರಬೇತಿ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ. ಒಳನಾಡು ಮೀನುಗಾರಿಕೆಯಲ್ಲಿ ಸ್ವಲ್ಪ ಭಿನ್ನವಾದಂಥ ಯೋಜನೆ ಇದೆ. ನಮ್ಮ ಅನೇಕ ಕಡೆ ಉದ್ಯಮಿಗಳು ತಾವಾಗಿ ಬರ್ತಾ ಇದ್ದಾರೆ. ನಾವು 2-3 ಕೋಟಿ ರೂಪಾಯಿ ಹಾಕಲಿಕ್ಕೆ ಅನ್ನೋದು ಶಕ್ತಿ ಇದೆ. ನಾವೆಲ್ಲರೂ ಬೆಂಗಳೂರು ಮುಂಬೈನ ಒಟ್ಟು ಮಾಡ್ತಾ ಇದ್ದೇವೆ. ನಾವು ಇಲ್ಲೇನಾದ್ರೂ ಪಂಚದ ಕೃಷಿ ಮಾಡ್ಬೋದಾ, ಇಲ್ಲೇನಾದ್ರೂ ಸಿಗಡಿ ಸಾಕ್ಬೋದಾ, ಇನ್ನೇನಾದ್ರೂ ಕಡಲ ಮೀನುಗಾರಿಕೆ ಸಂಬಂಧಪಟ್ಟಂತೆ ಯೋಜನೆ ಮಾಡ್ಬೋದಾ ಅಂತ ಕೇಳುತ್ತಿದ್ದಾರೆ. ಅಂಥವರೆಲ್ಲರಿಗೂ ಕೂಡ ಸಹಕಾರ ಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ಏನೇನು ಮಾಡಬಹುದು ಅದನ್ನೆಲ್ಲವನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ನಮ್ಮ ಇಲಾಖೆಯ ತಂಡ, ಅದು ನಮ್ಮ ನಿರ್ದೇಶಕ ರಾಮಾಚಾರ್ಯರಿಂದ ಪ್ರಾರಂಭವಾಗಿ ಕಟ್ಟ ಕಡೆಯ ಮೀನು ಪಾಲನೆ ಮಾಡುವಂಥ ಕ್ಷೇತ್ರದ ಅಧಿಕಾರಿಯವರೆಗೆ ನಮ್ಮ ಎಡಿಯವರೆಗೆ ಎಲ್ಲರೂ ಕೂಡ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇದೇ ವೇಳೆ ಬೆಂಗಳೂರು ಮೀನುಗಾರಿಕೆ ನಿರ್ದೇಶಕರಾದ ರಾಮಾಚಾರ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯಾಕಂದ್ರೆ ಪ್ರತಿ ವರ್ಷ ನಾವು ಸಮುದ್ರದಿಂದ ಮೀನನ್ನು ನಾವು ಹಿಡಿತಾ ಇರೋದು ಜಾಸ್ತಿ ಆದಲ್ಲಿ ಮುಂದೆ ಒಂದಿನ ನಮಗೆ ಯಾವುದೋ ಮೀನು ಸಿಗ್ಲಿಕ್ಕಿಲ್ಲ. ಯಾಕಂದರೆ ಡಿಪ್ಲೀಷನ್ ಆಗುತ್ತೆ ಆ ರಿಸೋರ್ಸ್ ಏನಿದೆ. ಹಾಗಾಗಿ ಈ 4 ಲಕ್ಷ ಟನ್ ನಾವು ಹಿಡಿತಾ ಇದ್ದೀವಿ, ಅದರಲ್ಲಿ ಕನಿಷ್ಠ 25% ಅದನ್ನು ನಾವು ನಮ್ಮಲ್ಲಿ ಇರೋ ಒಂದು ರಿಸೋರ್ಸ್ ಸಂಪನ್ಮೂಲ ಏನಿದೆ ಅದನ್ನು ಸರಿಯಾಗಿ ಬಳಸಿಕೊಂಡಲ್ಲಿ ನಾವು ಡೆಫಿನೆಟ್ ಆಗಿ ಅಲ್ಲಿ ಒಂದು ಸುಸ್ಥಿರ ಒಂದು ಮೀನುಗಾರಿಕೆ ನಡೆಸಲಿಕ್ಕೆ ಮತ್ತು ಜವಾಬ್ದಾರಿಯುತ ಒಂದು ಮೀನುಗಾರಿಕೆ ನಡೆಸಲಿಕ್ಕೆ ಅವಕಾಶ ಇದೆ. ಬಳಿಕ ಮೀನುಗಾರಿಕೆ ಇಲಾಖೆ ಕಾರ್ಯಕ್ರಮಗಳ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮ ಹಾಗೂ ಪಂಜರ ಕೃಷಿ ಬಗ್ಗೆ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಜೊತೆಗೆ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯಡಿ ಪ್ರಮಾಣ ಪತ್ರ ಹಾಗೂ ಮೀನು ಮರಿ ವಿತರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ಕುಮಾರ್, ಶಾಸಕರಾದ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಉಮನಾಥ್ ಖೋಟ್ಯಾನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಶಾ ತಿಮ್ಮಪ್ಪ, ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಮೀನುಗಾರಿಕೆ ಉಪನಿರ್ದೇಶಕರಾದ ಪಿ ವಿಶ್ವನಾಥ್, ಸಹಾಯಕ ನಿರ್ದೇಶಕರಾದ ಡಾ ಕೆ ಸುಷ್ಮಿತರಾವ್ ಮತ್ತಿತರರು ಹಾಜರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.